ಸೊ ಫ್ರೆಂಡ್ಸ್, ನಾವೀಗ ಸೆಕೆಂಡ್ ಪ್ಲೇಸ್ ಆಗಿ ಅಬ್ಬಿ ಫಾಲ್ಸಿಗೆ ಬಂದಿದ್ದೇವೆ. ತುಂಬಾ ಎಕ್ಸೈಟ್ ಆಗ್ತುಂಟು. ಅಲ್ಲಿ ಹೋಗಿ ಏನೆಲ್ಲ ಮಾಡ್ತೇವೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಜಿಪ್ ಲೈನ್ ಕೂಡ ಇದೆ. ಎಷ್ಟು ಲಾಂಗ್ ಇದೆ. ರಕ್ಷಿತಾ, ಸಾರಿ, ಎಡ್ಡೆ ಮುಂಚಿ ಪೂರ ಎಡ್ಡೆ ಭಿನ್ನ ನೋಡು ಇಲ್ಲಿ ಬೇಕಾ? ಎಲ್ಲ ಸ್ಪೈಸಸ್ ಎಲ್ಲ ಇದೆ. ಇದೇನಿದು? ಮೋಮೋಸ್ ಮಾಡ್ಲಿಕ್ಕೆ. ಮೋಮೋಸ್ ಅಲ್ಲ ಇದು. ಮೋಮೋಸ್ ಅಲ್ಲ ಅಲ್ಲ, ಮೋಮೋಸ್, ಇಡ್ಲಿ ಮೋಮೋಸ್, ಹೌದಾ? ನಂಗೆನೆ ಮೋಮೋಸ್ ಮಾಡಿದ. ಅದು ಮೋಮೋಸ್ ಮಾಡಿ. ಇದು ಸ್ಯಾಂಡಲ್ ಮೋಮೋಸ್ ಮಾಡ್ಲಿಕ್ಕಂತೆ. ನಾನು ಅಬ್ಬಿ ಫಾಲ್ಸಿಗೆ ಸೆಕೆಂಡ್ ಟೈಮ್ ಈಗ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಫ್ಯಾಮಿಲಿ ಜೊತೆ ಆಗಿದ್ದೆ, ಇವಾಗ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಇಲ್ಲಿ ಏನೋ ಕಾಯಿದ ಸ್ಮೆಲ್ ಬಂದುಂಟಲ್ಲ. ಗೈಸ್ ಇಟೆಂಗುಳಗೆ 20 ರೂಪಾಯಿ. ಗೈಸ್ ಇಟೆಂಗುಳು 20 ರೂಪಾಯಿ ಕೊಡ್ತು ಕುಲೈ ಬಂದಲ್ಲ ಒಂಚಿಗೆ ಅಂತ ಒಂದು ಟಿಕೆಟಿಗೆ 10 ರೂಪಾಯಿ. ಸೊ 5 ಟಿಕೆಟ್ ತಕೊಂಡ್ವಿ. ಈಗ ನಾವು ತುಂಬಾ ಈಗ ಜಲಪಾತಕ್ಕೆ ಹೋಗಲಿಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೇವೆ. ನೋಡಿ ಅಂತ ಎಲ್ಲರೂ ತುಂಬಾ ಜನ ಇದ್ದಾರೆ. ನಂಗೆ ಅಷ್ಟೇ ಅದೆಲ್ಲ ನೋಡಿ ಅದರಲ್ಲಿ ಸ್ನಾನ ಮಾಡಿ ಬಂದದ್ದ ಅಂತ. ಸ್ನಾನ ಮಾಡ್ಲಿಕ್ಕೆಲ್ಲ ನೀರಲ್ಲಿ ಬಿಡ್ಲಿಕ್ಕಿಲ್ಲ ಕಾಣ್ಬೇಕು, ಗೊತ್ತಿಲ್ಲ. ನೋಡೋಣ ನೋಡುವ. ಅಬ್ಬಿ ಫಾಲ್ಸಿಗೆ ಹೋಗುವಲ್ಲಿ ನಮ್ದು ಅಬ್ಬಿ ಫಾಲ್ಸಿಗೆ ಹೋಗುವಲ್ಲಿ ಗ್ರೀನರಿ ನೋಡಿ. ಎಲ್ಲ ಕಾಫಿ ಅಲ್ಲ ಇದೆಲ್ಲ? ಅಲ್ಲ, ಕಾಫಿ ಅಲ್ಲ. ಹೀಗೆ ಇರಲ್ಲ. ಇದು ಯಾವ ಪ್ಲಾಂಟ್? ಇದು ಪ್ಲಾಂಟ್ ಅಲ್ಲ. ಮತ್ತೆ ಯಾವ ಪ್ಲಾಂಟ್? ಹೀಗಿರಲ್ಲ. ಇದು ಕಾಫಿ ಪ್ಲಾಂಟ್. ಯಾರು ಹೇಳಿದ್ದು? ಅದನ್ನು ತೆಗೆದು ಒಂದು ಸ್ಮೆಲ್ ನೋಡಿ. ಇಷ್ಟು ದೊಡ್ಡ ದೊಡ್ಡ ಎಲೆ ಇರ್ತದ ಕಾಫಿ. ಅಯ್ಯೋ, ಕಾಫಿ ಎಲೆಯಲ್ಲಿ ಕಾಫಿ ಎಲೆಯಲ್ಲಿ ಆಗಲ್ಲ, ಅದು ಟೀ ಮಾತ್ರ ಆಗುದು. ಟೀ ಹೇಗೆ ಮಾಡ್ತಾರೆ ಅಂದ್ರೆ ಎಲೆ ತೆಗೆದು ಒಣಗಿಸಿ ಅದನ್ನು ಪೌಡರ್ ಮಾಡ್ತಾರೆ. ಇದು ಕಾಫಿ ಬೀಜ ಆಗ್ತದೆ, ಗೊತ್ತಾಯ್ತಾ? ಕಾಫಿದೆಲ್ಲ ಹೀಗೆ ಇರಲ್ಲ, ಇಷ್ಟು ದೊಡ್ಡ ಎಲ್ಲ ಇರಲ್ಲ. ಬೇಕಾದ್ರೆ ನೋಡಿ ಅಲ್ಲಿ ಈ ತರ ಇರಲ್ಲ. ಇದು ನೋಡು, ಇಲ್ಲಿ ಕಾಫಿ ಪ್ಲಾಂಟ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಅದು ಚಿಕ್ಕದ್ದು, ಅದು ಬೇರೆ ಪ್ಲಾಂಟ್ ಆಯ್ತು ನೋಡಿ. ಇದೆಲ್ಲ ದೊಡ್ಡದುಂಟು ಅದ್ರದ್ದೇ. ಹೌದಾ? ಹಾಗಾದ್ರೆ ಇದು ಕಾಫಿ ಅಲ್ವಾ? ಸೊ ವಿನೀಶ್ ಇಲ್ಲಿ ಅಬ್ಬಿ ಫಾಲ್ಸಿಗೆ ಹೋಗುವಲ್ಲಿ ಇದು ಕಾಫಿ ಪ್ಲಾಂಟ್ ಅಲ್ಲ ಅಂತ ಹೇಳ್ತಿದ್ದಾನೆ. ಸೊ ನಾನು ಹೇಳ್ತಿದ್ದೇನೆ ಇದು ಕಾಫಿ ಪ್ಲಾಂಟ್ ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು ಕಾಫಿ ಪ್ಲಾಂಟ್, ನಿಮ್ಗೆ ಗೊತ್ತಿರ್ಬೋದು ಕಾಫಿ ಪ್ಲಾಂಟ್ ಹೇಗಿರ್ತದೆ ಅಂತ. ಸೊ ಇದು ಕಾಫಿ ಪ್ಲಾಂಟ್ ಆಗಿದೆ. ಪ್ಲೀಸ್ ಕಮೆಂಟ್ ಮಾಡಿ. ಬಟ್ ನಾವು ಬ್ರಿಡ್ಜ್ ಒಳಗೆ ಹೋಗೋಣ. ಬ್ರಿಡ್ಜ್ ಇಂದ ಹಾರಿ ಅದರಲ್ಲಿ ಹಾರಿ. ಅಲ್ಲ ಫ್ರೆಂಡ್ಸ್, ಇವತ್ತು ಜುಲು ಜುಲು ಕೇಳಿಸ್ತುಂಟು, ತುಂಬಾ ಸೌಂಡ್ ಕೇಳಿಸ್ತುಂಟು. ಎಲ್ಲೋ ಹತ್ರದಲ್ಲಿ ಉಂಟು. ನಾನು ನೋಡ್ಲಿಕ್ಕೆ ತುಂಬಾ ಕಾಯ್ತಿದ್ದೇನೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಜಲಪಾತ ಬಂತು. ನಾನು ನೋಡ್ಲೇಬೇಕು ಈ ಜಲಪಾತ. ಇಲ್ಲಿಂದಲೇ ಕಾಣ್ತಾ ಉಂಟು. ಇಲ್ಲಿ ಇಳಿಲಿಕ್ಕೆ ಹೇಳಿಲ್ಲ. ಇಲ್ಲಿ ಬ್ರಿಡ್ಜ್ ಉಂಟು, ಅದರಲ್ಲಿ ನೋಡ್ಲಿಕ್ಕೆ ಅಂತ. ಉಲೈ ಬುಟ್ಪುಜರು ಅಯ್ಯಯ್ಯ ಜಲಪಾತ. ಫ್ರೆಂಡ್ಸ್, ತುಂಬಾ ನಿರಾಸೆ ಆಗ್ತಿತ್ತು. ಕುಂಬಾಗಿದೆ, ಅದಕ್ಕೆ ಹಾಗೆ ಆಯ್ತು. ನಮ್ಮ ಫೋನ್ ಆಗಲೇ ಕುಂಬ ಆಡ್ತಿಂಡ.
ಹೊರನೆ ಯಾರು ಬಿಡ್ತಾರೆ ಮೂರ್ದೇರ್ ಬಂದು ನ್ಯೂಸ್ ಬೈತಂದು. ವಾಟರ್ ಫಾಲ್ ಕಾಣ್ತಾ ಇದೆ, ನೀರು ಹರಿತಾ ಉಂಟು, ಬಟ್ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ಹೋಗ್ಲಿಕ್ಕೆ ಬಿಡಲ್ಲ ಅಲ್ಲಿ. ಸೊ ಬೇಜಾರಾಗ್ತಾ ಉಂಟು, ನೀರು ಬೀಳ್ತಾ ಇದೆ, ಬಟ್ ನಮ್ಗೆ ಆಟ ಆಡ್ಲಿಕ್ಕೆ ಅಪರ್ಚುನಿಟಿ ಸಿಗ್ತಿಲ್ಲ ಅಲ್ಲ. ಇನ್ನೇನ್ರಿ ಒಂದು ಪಾತೆರು ಹೇಗೆ ಅನಿಸ್ತಾ ಉಂಟು? ಜಸ್ಟ್ ನೋಡುವಾಗ ನಮ್ಗೆ ಖುಷಿ ಆಗ್ತದೆ, ಕಣ್ಣಿಗೆ ತಂಪು ಅನಿಸ್ತದೆ. ಬಟ್ ಆಟ ಆಡ್ಲಿಕ್ಕೆ ಆಗಲ್ಲ, ಅದೇ ಒಂದು ಬೇಜಾರ. ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಕೂಡ ಉಂಟು, ಏನ್ ಪ್ರಯೋಜನ? ಹ್ಯಾಂಗಿಂಗ್ ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಅದು ಕಟ್ಟಾಗಿದೆ. ಫ್ರೆಂಡ್ಸ್, ಅಬ್ಬಿ ಫಾಲ್ಸ್ ನೋಡಿದ್ವಿ, ನೋಡ್ತಿರುವಾಗಲೇ ಮಳೆ ಬಂತು. ಸೊ ಬೇಗ ಬೇಗ ಓಡ್ಕೊಂಡು ಬಂದ್ವಿ. ಎಂತ ಅಂದ್ರೆ, ನೀವು ಅಬ್ಬಿ ಫಾಲ್ಸಿಗೆ ಬಂದ್ರೆ ಒಂದೆಂತ ಅಂದ್ರೆ ನೀರಿಗೆ ಇಳಿಲಿಕ್ಕೆ ಆಗುದಿಲ್ಲ, ಖಾಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ಬೇಕಷ್ಟೇ. ಫ್ರೆಂಡ್ಸ್, ನಾವು ಉಂಟಲ್ಲ ಅಬ್ಬಿ ಫಾಲ್ಸ್ಗೆ ಹೋಗುವಾಗ ತುಂಬಾ ಜೋಶಿಯಾಗಿ ಹೋದ್ವಿ, ಯಾರೇ ಬರುವಾಗ ತುಂಬಾ ಬೇಜಾರಾಗಿ ಓಡ್ಕೊಂಡು ಬಂದ್ವಿ. ಹೌದು, ಯಾಕೆ ಅಂದ್ರೆ ನಮ್ಗೆ ಅಬ್ಬಿ ಫಾಲ್ಸ್ ನೋಡ್ಲಿಕ್ಕೆ ಆಯ್ತು, ಬಟ್ ನೀರಿಗೆ ಇಳಿಲಿಕ್ಕೆ ಅಲ್ಲಿ ಬಿಡುದಿಲ್ಲ. ಇನ್ನೊಂದಾಗಿ ಅಲ್ಲಿ ಮೊದಲು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಇವಾಗ ಅದು ಕುಂಭ ಆಗಿದೆ, ಅದು ಮುರ್ದು ಹೋಗಿದೆ. ಸೊ ಅಲ್ಲಿಗೆ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು ಅಂತ ಇದ್ದೇವೆ, ಬನ್ನಿ.